ತೊಟ್ಟಂ ಸಂತ ಅನ್ನಮ್ಮ ಚರ್ಚ್ನ ವತಿಯಿಂದ ಕ್ರೈಸ್ತ ಐಕ್ಯತಾ ನಹರ್ ಪ್ರಯುಕ್ತ ಪ್ರಾರ್ಥನಾ ಕೂಟ ಭಾನುವಾರ ನಡೆಯಿತು. ಈ ವೇಳೆ ಸಂದೇಶ ನೀಡಿದ ಉಡುಪಿ ಧರ್ಮ ಪ್ರಾಂತ್ಯದ ಬೈಬಲ್ ಆಯೋಗದ ನಿರ್ದೇಶಕ ವಂದನೀಯ ಸಿರಿಲ್ ಲೋಬೋ ಮಾತನಾಡಿ, ಪವಿತ್ರರಾಗುವವರಿಗೆ ಪ್ರಭು ಯೇಸುಕ್ರಿಸ್ತರು ಸಹೋದರತ್ವದಲ್ಲಿ ಪಾಠ ಕಲಿಸುತ್ತಿದ್ದಾರೆ. ಇಂದು ಕ್ರೈಸ್ತ ಧರ್ಮವು ವಿವಿಧ ಸಭೆಗಳಿಂದ ಗುರುತಿಸಲ್ಪಟ್ಟಿದ್ದರೂ ಕೂಡ ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಐಕ್ಯತೆ ಹೊಂದಿರುವುದು ಪ್ರಮುಖ ಗುರುತಾಗಿದೆ. ಇಂತಹ ಸಪ್ತಾಹಗಳು ನಮ್ಮೆಲ್ಲರನ್ನು ಒಗ್ಗೂಡಿಸುವ ಶ್ರೇಷ್ಠ ಸಾಧನಗಳಾಗಿವೆ. ಇತರ ಸಭೆಗಳಲ್ಲಿ ಇರುವ ಒಳಿತುಗಳನ್ನು ನಮ್ಮಲ್ಲಿ ಪಾಲಿಸಿ ಒಂದಾಗಿ ಪ್ರಾರ್ಥಿಸುವುದೇ ಐಕ್ಯತಾ ವಾರದ ಮುಖ್ಯ ಉದ್ದೇಶವಾಗಿದೆ. ಒಟ್ಟಾಗಿ ಊಟ ಮಾಡುವ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡಲು ಐಕ್ಯತಾ ಕೂಟ ಮಾದರಿಯಾಗಲಿ, ದಾರಿಯಾಗಲಿ ಎಂದರು. CSI ಕ್ರೈಸ್ತ ಮಹಿಮಾ ಚರ್ಚ್ ಮಣಿಪುರ ಇದರ ಸಭಾಪಾಲಕರಾದ ವಂದನೀಯ ಪ್ರವೀಣ್ ಮಾಬೇನ್ ಮಾತನಾಡಿ, ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಕಾಣಬೇಕಾಗಿದ್ದು ನಮ್ಮಲ್ಲಿರುವ ಬೇರೆ ಬೇರೆ ಆಲೋಚನೆಗಳನ್ನು ಒಂದಾಗಿಸಲು ಐಕ್ಯತಾ ಸಪ್ತಾಹ ಪ್ರೇರಣೆ ಎಂದರು. ನಾವು ಕ್ರೈಸ್ತ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹದಲ್ಲಿದ್ದೇವೆ. 2025 ಇಸವಿ. ಪ್ರತಿ ವರ್ಷ ಜನವರಿ ತಿಂಗಳ 18ರಿಂದ 25 ತಾರೀಕಿನ ತನಕ ನಾವು ಕ್ರೈಸ್ತ ಐಕ್ಯತೆಯ ಸಪ್ತಾಹವನ್ನು ಅಥವಾ 8 ದಿನಗಳನ್ನು ಅಷ್ಟ ದಿನಗಳನ್ನು ನಾವು ಆಚರಿಸ್ತೇವೆ. ಈ ವರ್ಷ ಕೂಡ ವಿವಿಧ ಚರ್ಚ್ಗಳಲ್ಲಿ ಈ ಕ್ರೈಸ್ತ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ವರ್ಷ 1700ನೇ ವಾರ್ಷಿಕೋತ್ಸವ. ಇದರ ಹಿನ್ನೆಲೆ ಏನೆಂದರೆ 325 ಇಸವಿಯಲ್ಲಿ ಮೊದಲ ಬಾರಿ ಕಾನ್ಸ್ಟಾಂಟಿನೋಪಲ್ನ ನೈಸಿಯಾದಲ್ಲಿ ಕ್ರೈಸ್ತ ಐಕ್ಯತೆಯ ಸಭೆ ನಡೆದಿತ್ತು. ಆ ಇಸವಿಯಿಂದ ಹಿಡಿದು ಪ್ರತಿ ವರ್ಷ ಈ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹ ನಡೀತಾ ಇದೆ. ಮಂಗಳೂರಲ್ಲಿ ನಾವು ಕ್ರಿಸ್ತನ ದೇಹದ ಅಂಗಗಳು, ನಾವೆಲ್ಲರೂ ಕೂಡ ಒಂದೇ ದೇಹಕ್ಕೆ ಸೇರುವುದರಿಂದ ನಮ್ಮಲ್ಲಿ ಅನೇಕ ರೀತಿಯ ಪಂಗಡಗಳು, ಬೇರೆ ಬೇರೆ ಆಲೋಚನೆಗಳು, ವಿಚಾರಗಳು ಇರುವಾಗ ಅದನ್ನು ಒಗ್ಗೂಡಿಸುವಂಥ ಒಂದು ಅದು ನಮ್ಮಲ್ಲಿ ಇಳಿದು ಬರುವಾಗ ನಾವೆಲ್ಲರ ಹೃದಯಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಸ್ವಸ್ಥ ಸಮಾಜ ಕಟ್ಟುವಲ್ಲಿ